ಆತ್ಮೀಯ ಪತ್ರಿಕಾ ಮಿತ್ರರೇ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ ತಕ್ಷಣ ಇಲ್ಲಿ ದೇವಾರಾಧನೆಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ದೈವಾರಾಧನೆಗೂ ಇದೆ. ನೂರಾರು ವರ್ಷಗಳಿಂದ ಈ ತುಳುನಾಡಿನಲ್ಲಿ ಬೆಳೆದು ಬಂದಂಥ ಸಂಸ್ಕೃತಿ ಅದು. ಹಾಗಾಗಿ ಕೇವಲ ಇವತ್ತು ದೈವಾರಾಧನೆ ಅಂತ ಹೇಳಿದ ತಕ್ಷಣ ಕೇವಲ ತುಳುನಾಡಿಗೆ ಮಾತ್ರ ಅಲ್ಲ, ಇವತ್ತು ನಮ್ಮ ರಾಜ್ಯ ದೇಶದಿಂದಲೂ ಸಾಕಷ್ಟು ಜನ ಇಲ್ಲಿಯ ದೈವಾರಾಧನೆ ಕೋಲ ನೇಮವನ್ನು ನೋಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ. ಆ ರೀತಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನಮ್ಮ ಪೂರ್ವಜರು ಇದನ್ನು ಆರಾಧನೆ ಮಾಡಿಕೊಂಡು ಬಂದರು. ಅದನ್ನೇ ಇವತ್ತಿನ ಏನು ಪೀಳಿಗೆ ಕೂಡ ಅದೇ ರೀತಿ ನಾವು ಆರಾಧನೆ ಮಾಡಿಕೊಂಡು ಬಂದಿದ್ದೀವಿ. ಅಂಥದೇ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೈವಸ್ಥಾನ ಬಚ್ಪೆ ಗ್ರಾಮದ ನೆಲ್ಲಿದಡಿ ಗುತ್ತುವಲ್ಲಿರುವಂತಹ ಜುಮಾದಿ ಬಂಟ ದೈವಸ್ಥಾನ. ಇವತ್ತು ಆ ಮಣ್ಣಿನ ಶಕ್ತಿ ಎಷ್ಟಿದೆ ಅಂತ ಕೇಳಿದರೆ, ನಾವು ನಿನ್ನೆ ಅಲ್ಲಿ ಹೋಗಿದ್ವಿ ಅದನ್ನು ನೋಡಬೇಕು ಅಂತ. ಅಲ್ಲಿ ಹೋಗಿ ನೋಡಬೇಕಾದ್ರೇ ಒಂದು ರೀತಿಯಲ್ಲಿ ಮೈಯೆಲ್ಲ ಜುಮ್ಮೆ ಅನ್ನಿಸ್ತದೆ. ಆ 800 ವರ್ಷ ಇತಿಹಾಸ ಇರುವಂತಹ ಅಲ್ಲಿಯ ನಡೆದು ಬಂದಂತಹ ಆ ದೈವಾರಾಧನೆಯ ಬಗ್ಗೆ ಲಕ್ಷ್ಮಣ್ ಚೌಟ್ರು ಮಾತಾಡಬೇಕಾದ್ರೆ ಭಾಳ ನಮಗೆ ಆಶ್ಚರ್ಯ ಅನ್ನಿಸ್ತು. ಅಲ್ಲಿ ಒಂದು ತೀರ್ಥಭಾವಿನೂ ಇದೆ. ನೂರಾರು ಜನ ಕಷ್ಟ ಬಂದಾಗ ಆ ದೈವದ ಹತ್ರ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಎಲ್ಲ ಕಷ್ಟಗಳು ದೂರ ಆದಂಥದ್ದು ಕೂಡ ಸಾಕಷ್ಟು ಉದಾಹರಣೆಗಳು ಇದೆ ಅಂತ ಹೇಳಿದರು. ಆ ಬಾವಿಯ ತೀರ್ಥವನ್ನು ತೆಗೆದುಕೊಂಡರೆ ಯಾರಿಗೆ ಆರೋಗ್ಯದ ತೊಂದರೆ ಇದೆ ಅಂಥವರು ತೀರ್ಥವನ್ನು ತೆಗೆದುಕೊಂಡಾಗ ಆರೋಗ್ಯವಂತರಾದಂಥವ್ರು ಕೂಡ ತುಂಬ ಉದಾಹರಣೆಗಳಿದೆ. ಅಂಥ ಒಂದು ಕಾರಣಿಕ ಶಕ್ತಿ ಇರುವಂತಹ ಒಂದು ದೈವಸ್ಥಾನ ಆ ಜುಮಾದಿ ಬಂಟ ದೈವಸ್ಥಾನ ನೆಲ್ಲಿದಡಿ ಗುತ್ತುವಿನ. ಇವತ್ತು ಆ ದೈವಸ್ಥಾನದಲ್ಲಿ ಆರಾಧನೆ ಮಾಡಲಿಕ್ಕೆ ಸಂಕ್ರಮಣ ಮಾಡಲಿಕ್ಕೆ ಇವತ್ತು SEZನವರು ನಮಗೆ ಬಿಡುವುದಿಲ್ಲ, ಅವಕಾಶ ಕೊಡುವುದಿಲ್ಲ, ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಎಂಬಂಥ ದೂರನ್ನು ಅಲ್ಲಿಯ ನೆಲ್ಲಿದಡಿ ಗುತ್ತುನ ಕುಟುಂಬ ಮತ್ತು ಅಲ್ಲಿಯ ಗ್ರಾಮಸ್ಥರು ಇವತ್ತು ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು SEZನ ಯಾರು ಅಧಿಕಾರಿಗಳಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಏನಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಸರ್ಕಾರ ಯಾವುದೇ ಇದೆ, ಇವತ್ತೇನು ನೆಲ್ಲಿದಡಿ ಗುತ್ತಿನ ಕುಟುಂಬ ಏನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ, ಅವರ ಆರಾಧನೆಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬಾರ್ದು. ಅವರಿಗೆ ಬಂದಂಥ ಎಲ್ಲ ಭಕ್ತರಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಆಗ್ರಹವನ್ನು ಮಾಡುತ್ತಾ, ಇವತ್ತು ನೆಲ್ಲಿದಡಿ ಗುತ್ತು ಏನು ಆ ದೈವಸ್ಥಾನ ಇದೆ, ಆ 5.5 ಎಕರೆ ಜಾಗದಲ್ಲಿ ಇದೆ. ಅದನ್ನು ಈಗ SEZನ ಸ್ವಾಧೀನದಲ್ಲಿದೆ. ಹಾಗಾಗಿ ನಾನು ಇದನ್ನು ಅವರಿಗೆ ಹೇಳ್ತಾ ಇದ್ದೀನಿ, ನೀವು ಆ ಜಾಗವನ್ನು ಆ ಭೂಮಿಯನ್ನು ಯಾರು ಅದನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ, ನೆಲ್ಲಿದಡಿ ಗುತ್ತಿನ ಯಾವುದು ಕುಟುಂಬ ಇದೆ ಆ ಕುಟುಂಬಕ್ಕೆ ಆ ಭೂಮಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ನಾನು ಬಲವಾಗಿ ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಅವರು ನೆಲ್ಲಿದಡಿ ಗುತ್ತು ಸಂರಕ್ಷಣಾ ಸಮಿತಿ ಎಂಬಂಥ ಹೆಸರಿನಲ್ಲಿ ನಾಡ್ದು 18ನೇ ತಾರೀಕು ಒಂದು ದೊಡ್ಡದಾದಂತಹ ಪಾದಯಾತ್ರೆಯನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಆ ಪಾದಯಾತ್ರೆಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ. ಮತ್ತು ಎಷ್ಟರ ತನಕ ಆ SEZ ಅವರಿಗೆ ನೆಲ್ಲಿದಡಿ ಗುತ್ತಿಗೆ ಆ ಭೂಮಿಯನ್ನು ಕೊಡೋದಿಲ್ವೋ ಮತ್ತು ಅಲ್ಲಿ ಆರಾಧನೆ ಮಾಡಲಿಕ್ಕೆ ಮುಕ್ತವಾದಂಥ ಅವಕಾಶವನ್ನು ಕೊಡುವ ತನಕ ನಾವು ಅವರ ಜೊತೆ ಇರ್ತೀವಿ ಎಂಬಂತಹ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಮಾಡ್ತಾಯಿದ್ದೀನಿ. ಇದನ್ನು ಬಿಟ್ಟು SEZನವರು ಇಲ್ಲ ನಮಗೆ ಅವಕಾಶ ಕೊಡುವುದಿಲ್ಲ, ನೀವು ಅವಕಾಶ ತಗೊಳ್ಬೇಕಾದ್ರೆ ಅನುಮತಿ ತಗೊಳ್ಬೇಕಾದ್ರೆ ಕೊಚ್ಚಿನ್ನಿಂದ ಹೋಗಿ ಅನುಮತಿ ತಗೊಂಡು ಇನ್ನೊಂದು ಮತ್ತೊಂದು ಹೇಳಿದರೆ ನೀವು ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಅದಕ್ಕೋಸ್ಕರ ಇವತ್ತು ದೈವಾರಾಧನೆಯ ವಿಷಯದಲ್ಲಿ ತುಳುನಾಡಿನಲ್ಲಿ ಸಂಘರ್ಷಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಇವತ್ತು ದೈವಾರಾಧನೆ ಎಂಬುದು ಇಲ್ಲಿ ತುಳುವರ
ಅದೊಂದು ಶಕ್ತಿ. ಅದು ಸಾವಿರಾರು ವರ್ಷಗಳಿಂದ ಇವತ್ತು ನಾವು ನಂಬಿಕೆ, ಅದು ಆ ನಂಬಿಕೆಗೆ ನೀವು ನೋವುಂಟನ್ನು ಮಾಡಿದರೆ, ಘಾಸಿಯನ್ನು ಉಂಟು ಮಾಡಿದರೆ ಹಿಂದೂ ಸಮಾಜ, ತುಳುನಾಡಿನ ಜನತೆ ಖಂಡಿತವಾಗಲೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡಬೇಡಿ. ತಕ್ಷಣ ಇವತ್ತೇನಲ್ಲಿವರಿಗೆ ಆರಾಧನೆ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆ ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು ವರ್ಷಗಳ ಹಿಂದೆ SEZನವರು ಎಕ್ವೈರ್ ಮಾಡಬೇಕಾದ್ರೆ ಎಲ್ಲ ಭೂಮಿಯನ್ನು ಮಾಡಿದ್ದಾರೆ. ಆದರೆ ನೆಲ್ಲಿದಡಿ ಗುತ್ತಿನವರು ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಅದಕ್ಕೇನು SEZನಿಂದ ಬಂದಂಥ ಸರ್ಕಾರದಿಂದ ಬಂದಂಥ ಏನು ಎಕ್ವೈರ್ನ ಏನು ದುಡ್ಡಿದೆ ಅದು ಇವತ್ತು ಬ್ಯಾಂಕಿನಲ್ಲಿದೆ. ಅವರು ಅವತ್ತು ಇದಕ್ಕೆ ಪ್ರಶ್ನೆ ಮಾಡಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಭೂಮಿ ಇದು ನಮ್ಮ ಸುಮಾರು ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂಥ ದೈವಸ್ಥಾನ, ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಕೊಡುವುದಿಲ್ಲ, ಅದಕ್ಕೋಸ್ಕರ ನಾವು ಭೂಮಿಯನ್ನು ನಮ್ಗೆ ಕೊಡಬೇಕು ಅಂತೇಳಿ. ಇದಕ್ಕೆ ಕೋರ್ಟಿಗೆ ಹೋಗಿಲ್ಲ. ಯಾಕೆ ಕಾರಣ ಅಂತ ಕೇಳಿದರೆ, ನೋಡಿ, ನಮ್ಮಲ್ಲಿ ಇಲ್ಲಿ ಒಂದು ನಂಬಿಕೆ ಇದೆ. ಯಾವುದೇ ಒಂದು ಪುಣ್ಯ ಕಾರ್ಯ ಮಾಡಬೇಕಾದ್ರೆ, ಶುಭ ಕಾರ್ಯ ಮಾಡಬೇಕಾದ್ರೆ, ಅಥವಾ ದೇವಸ್ಥಾನ, ಬ್ರಹ್ಮಕಲಶೋತ್ಸವ, ಇನ್ನೊಂದು ಮತ್ತೊಂದು ಮಾಡಬೇಕಾದ್ರೂ ನಾವು ಪ್ರಶ್ನೆ ಚಿಂತನೆ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ, ಅದೇ ರೀತಿ ದೈವದಲ್ಲಿ ಕೂಡ ಪ್ರಶ್ನೆಯನ್ನು ನಾವು ಕೇಳ್ತೀವಿ. ದರ್ಶನವನ್ನು ಮಾಡಿ ಪ್ರಶ್ನೆಯನ್ನು ಕೇಳ್ತೀವಿ. ಅದೇ ಪ್ರಶ್ನೆಯನ್ನು SEZನವರು ಇದನ್ನು ಎಕ್ವೈರ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗಿ ನಾವು ಭೂಮಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿಯೇ ಯಾವ ಒಂದು ಜಾಗದಲ್ಲಿ ಪುಣ್ಯ ಭೂಮಿಯಲ್ಲಿ ಇವರು ಪ್ರಶ್ನೆಯನ್ನು ಇಟ್ಟಾಗ ಅಲ್ಲಿಯ ದೈವ ಒಪ್ಪಿಗೆಯನ್ನು ಕೊಡಲಿಲ್ಲ. ನಾನು ಇಲ್ಲಿಂದ ಹೋಗುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ನೀವು ದೈವಸ್ಥಾನವನ್ನು ಇಲ್ಲಿಂದ ಬೇರೆ ಕಡೆ ಕೊಂಡೋಗೋದಾದರೆ ತೀರ್ಥಭಾವಿಯನ್ನು ಏನು ಮಾಡ್ತೀರಿ? ದೈವಸ್ಥಾನವನ್ನು ಇನ್ನೊಂದು ಕಡೆ ಕಟ್ಬೋದು, ಆದರೆ ತೀರ್ಥಭಾವಿಯನ್ನು ಕಟ್ಟಲಿಕ್ಕಾಗುತ್ತಾ? ತೀರ್ಥವನ್ನು ಇನ್ನೊಂದು ಕಡೆಯಿಂದ ತರಲಿಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಅದೇ ರೀತಿ ಅವರು ನೂರಾರು ವರ್ಷಗಳಿಂದ ಮಾಡಿಕೊಂಡು ಬಂದಂಥ ನಂಬಿಕೆ. ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರದ ಹೋರಾಟವನ್ನು ನಾವು ಯಾಕೆ ಕೈಗೆತ್ತಿಕೊಂಡದ್ದು ಅಂತ ಕೇಳಿದರೆ, ನೂರಾರು ಜನ ಹೇಳಿದರು ರಾಮ ಮಂದಿರವನ್ನು ಎಲ್ಲಿ ಬೇಕಾದರೂ ಕಟ್ಬೋದು ಅಂತೇಳಿ. ಆದರೆ ನಾವೇನು ಹೇಳಿದ್ವಿ, ರಾಮ ಯಾವ ಜಾಗದಲ್ಲಿ ಹುಟ್ಟಿದ್ದಾನೆ ಅಯೋಧ್ಯೆಯಲ್ಲಿ, ಅಲ್ಲಿಯೇ ರಾಮ ಜನ್ಮಭೂಮಿ, ಅಲ್ಲಿಯೇ ಮಂದಿರ ಆಗಬೇಕೆಂಬಂಥ ಕಾರಣಕ್ಕೋಸ್ಕರ ಹೋರಾಟವನ್ನು ಮಾಡಿದ್ವಿ. ಇದು ಕೂಡ ಅದೇ ರೀತಿ ನೂರಾರು ವರ್ಷಗಳಿಂದ ಅದನ್ನು ನಂಬಿಕೊಂಡು ಬಂದಿದ್ದಾರೆ ಆ ಮಣ್ಣಲ್ಲಿ. ಆ ಮಣ್ಣನ್ನು ಬಿಟ್ಟು ನೀವು ಇನ್ನೊಂದು ಕಡೆ ಹೋಗಿ ಅಂತ ಕೇಳಿದರೆ ಅದು ಅರ್ಥ ಇಲ್ಲ. ಅದಕ್ಕೋಸ್ಕರ ಅವತ್ತಿನಿಂದ ಇವತ್ತಿನ ತನಕ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೂರಾರು ಸಲ ಮನವಿಯನ್ನು ಮಾಡಿದ್ದಾರೆ, ರಾಜ್ಯ ಸರ್ಕಾರಕ್ಕೂ ಮಾಡಿದ್ದಾರೆ, ಕೇಂದ್ರ ಸರ್ಕಾರಕ್ಕೂ ಮಾಡಿದ್ದಾರೆ, MP ಗಳ MLAಗಳ ಗಮನಕ್ಕೂ ತಂದಿದ್ದಾರೆ. ಆದರೆ ಇವತ್ತು ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಇವರಿಂದ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಅನಿವಾರ್ಯವಾಗಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಆ ಹೋರಾಟದ ಜೊತೆ ಇವತ್ತು ಹಿಂದೂ ಸಂಘಟನೆಗಳು, ತುಳುನಾಡಿನ ಜನತೆ ಇವತ್ತು ಅವರ ಜೊತೆ ಇದೆ. ಬಜ್ಪೆ ಅಲ್ಲಿ ಶಾರದಾ ಮಂಟಪ ಏನಿದೆ, ಬಜ್ಪೆ ಅಲ್ಲಿಂದ ಈ ನಮ್ಮ ನೆಲ್ಲಿದಡಿ ಗುತ್ತಿನ ತನಕ ಒಂದು ದೊಡ್ಡದಾದಂಥ ರೀತಿಯಲ್ಲಿ ಪ್ರತಿಭಟನೆಯನ್ನು, ಪಾದಯಾತ್ರೆಯನ್ನು ಮಾಡಿಕೊಂಡಿದ್ದಾರೆ. ಇದು ಹೊಸತೇನಲ್ಲ. ಮೊನ್ನೆ ನಾನು ಇವತ್ತು ನೋಡಿದೆ, MRPL ಕೂಡ ಇಂಥದ್ದೊಂದು ಸಮಸ್ಯೆ ಇತ್ತು. ಅಲ್ಲಿ ಪೆರ್ಮುದೆ ಅದಕ್ಕೆ ತಾಗಿಕೊಂಡಂಥ ಜಾಗ ಕಾಯರ್ಕಟ್ಟೆಯಲ್ಲಿ ಪಿಲಿ ಚಾಮುಂಡಿ ಮತ್ತು ಕೊಳಮಣಿತಾಯನ ದೇವಸ್ಥಾನ ಇತ್ತು. ದೈವಸ್ಥಾನ 18 ವರ್ಷಗಳಿಂದ ಅಲ್ಲಿ ಕೂಡ ದೈವಾರಾಧನೆ, ಭೂತಾರಾಧನೆ ಆಗ್ತಾ ಇರಲಿಲ್ಲ ಈ ಕಾರಣಕ್ಕೋಸ್ಕರ. ಆದರೆ ಮೊನ್ನೆ MRPLನವರು ಅದಕ್ಕೆ ಅವಕಾಶ ಕೊಟ್ಟರು. ಅಲ್ಲಿ ಇವತ್ತು ಪ್ರತಿ ವರ್ಷ ಆಗುವ ರೀತಿಯಲ್ಲಿ ಅಲ್ಲಿ ದೈವಾರಾಧನೆ ಆಯಿತು. ನಾವು ಸುಮಾರು ವರ್ಷಗಳ ಹಿಂದೆ ಇದೇ SEZನ ಒಳಗಡೆ ಇರುವಂತಹ ಬೆಂಕಿನಾಥೇಶ್ವರ ದೇವಸ್ಥಾನ ಉಳಿಸಲಿಕ್ಕೋಸ್ಕರ ಇದೇ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ವಿ. ಬೆಂಕಿನಾಥೇಶ್ವರ ದೇವಸ್ಥಾನ ಉಳಿಸಿದ್ವಿ. ಹಾಗಾಗಿ ಸಾಧ್ಯ ಇದೆ. SEZನ ಅಧಿಕಾರಿಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅವರಿಗೆ ಮನಸ್ಸು ಮಾಡಿದರೆ ಖಂಡಿತವಾಗಲೂ ಇದು ಸಾಧ್ಯ ಇದೆ, ಇಲ್ಲ ಅಂತ ಹೇಳಿ ಇಲ್ಲ. ಇವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಹಾಗಾಗಿ ಇವರಿಗೇನಾದರೂ ತುಳುನಾಡಿನ ದೈವದ ಮೇಲೆ, ದೇವರುಗಳ ಮೇಲೆ ನಂಬಿಕೆ ಇದ್ದರೆ ಇವರು ತಕ್ಷಣ ಇದನ್ನು ಇತ್ಯರ್ಥ ಮಾಡಿ ಅಲ್ಲಿ ಏನು ಪ್ರತಿ ತಿಂಗಳು, ಪ್ರತಿ ವರ್ಷ ಏನು ಕೋಲ, ನೇಮ, ಸಂಕ್ರಮಣದ ಏನು ಆರಾಧನೆ ಆಗ್ತಿತ್ತು ಅದಕ್ಕೆ ಅವಕಾಶ ಮಾಡಿಕೊಡಲಿ. ಅದಕ್ಕೆ ಬೇಕಾದಂಥ ಏನು ರಸ್ತೆ ಇದೆ ಆ ರಸ್ತೆ ಮಾಡುವಂಥ ಅವಕಾಶವನ್ನು ಮಾಡಿಕೊಡಲಿ. ಎಲ್ಲಿ ಆಗುವುದಿಲ್ಲ ಅಂತೇಳಿ ಎಲ್ಲಿಲ್ಲ ಡಿನೋಟಿಫೈ ಮಾಡಲಿದ್ರೆ ಎಲ್ಲವೂ ಸರಿಯಾಗುತ್ತೆ. ಯಾವುದನ್ನು ನಾವು ಮಾಡ್ತಾರೆ, ಇದನ್ನು ಯಾಕೆ ಮಾಡಲಿಕ್ಕಾಗಲ್ಲ? ಹಾಗಾಗಿ ಸರ್ಕಾರ ಇದನ್ನು ಮನಸ್ಸು ಮಾಡಬೇಕು. ಇದೇ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದು. ಅದಕ್ಕೋಸ್ಕರ ನಾಡ್ದು ಪಾದಯಾತ್ರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು
ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.